ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ವೆಶನ್ ಕೇಳಿದೆ, ತುಂಬ ಜನ ಆನ್ಸರ್ ಮಾಡಿದ್ರು. 40ಕ್ಕಿಂತಲೂ ಹೆಚ್ಚು ಜನ ಆನ್ಸರ್ ಮಾಡಿದರೆ ಅದರಲ್ಲಿ 2 ಜನ ಏನು ರಾಂಗ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತು ಎಲ್ಲರೂ ಕೂಡ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಸೊ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ಸ್ ನೋಡಿ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದ್ದಕ್ಕಾಗಿ. ಸೊ ಅದರಲ್ಲಿ ಒಬ್ಬರು ವಿನ್ನರನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲೆಕ್ಟ್ ಮಾಡಿ ಅವರಿಗೆ ಗಿಫ್ಟ್ ಕಳಿಸಿಕೊಡ್ಲಿಕ್ಕಿದ್ದೇನೆ. ಸೊ ಯಾರು ಇವತ್ತಿನ ಗಿಫ್ಟಿನ ಅದೃಷ್ಟಶಾಲಿಗಳಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೇನೆ. ಸೊ ಇವತ್ತು ಅದೃಷ್ಟಶಾಲಿಗಳನ್ನು ಸೆಲೆಕ್ಟ್ ಮಾಡಿದ್ರೆ ನನ್ನ ಅಮ್ಮ, ಅವ್ರ ಹತ್ರ ಚೀಟಿ ಕೊಡ್ತೇನೆ. ಆ್ಯಂಡ್ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತಲ್ವಾ, ಸೊ ಅದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೇನೆ, ಸ್ವಲ್ಪ ಅದರಲ್ಲಿ ಒಂದಿಷ್ಟು ಹಣವನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೇನೆ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಫೈನಲಿ ಗಿಫ್ಟ್ ಯಾರಿಗೆ ಅಂತ ಸೆಲೆಕ್ಟ್ ಮಾಡ್ತಿದ್ದಾನೆ. ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ನಾನು ಕ್ವೆಶನ್ ಕೇಳಿದ್ದೆ. ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟ್ ಹೋಗ್ಬೋದು, ಯಾಕಂತ ಹೇಳಿದ್ರೆ ಈಗ ಟೈಮ್ ಎಷ್ಟು ಗೊತ್ತಾ, 1 ಗಂಟೆ 11 ನಿಮಿಷ ಕಾಣ್ತದ ಅಮ್ಮನ ಮೊಬೈಲು. 1 ಗಂಟೆ 11 ನಿಮಿಷ ಆಯಿತು. ಸೊ 24 ಗಂಟೆ ಕಳೆದಿದೆ. ಸೊ ಈಗ ನಾನು ಇದು ಯಾರಿಗೆ ಸಿಗ್ತದೆ ಅಂತ ಎಲ್ಲ ಲೀಸ್ಟ್ ಮಾಡಿಟ್ಟಿದ್ದೇನೆ, ಹೆಸರೆಲ್ಲ ಲೀಸ್ಟ್ ಮಾಡಿಟ್ಟಿದ್ದೇನೆ. ಮತ್ತು ಒಂದೇ ಹೆಸರು ಬರ್ದೇನೆ ಅಂತ ಹೇಳಬೇಡಿ, ರಪ್ಪ ಹೇಳ್ತೇನೆ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ, ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಅಂತ. ಎಸ್, ರೇಷ್ಮಾ ಪೂಜಾರಿ, ಸಂಜಯ್ ಮಾಣಿ, ಸಂಧ್ಯಾ ಆಚಾರ್ಯ, ಪ್ರದೀಶನ್ ದೀಕ್ಷಾ, ಬಬಿತಾ ಶೆಟ್ಟಿ, ಮೋಹನ್ ಶೆಟ್ಟಿ, ಮತ್ತು ಇಲ್ಲಿ ಉಂಟಾಯ್ತಾ ಪ್ರಜ್ಞಾ ಗಾಣಿಗ, ತ್ರಿಷಾ ಚಾನಲ್, ಮತ್ತು ಹಾಯ್ 12234 ಅಂತ ಉಂಟು, ಯಾರು ಗೊತ್ತಿಲ್ಲ. ಮತ್ತು ಪರವೂರದ ಬದುಕು, ಅರ್ಚನಾ, ಸುಮಿತ್ರಾ ತುಕ್ರಪ್ಪ, ಪೂರ್ಣಿಮಾ ಕೆ, ಮೀನಾಕ್ಷಿ ಲಿಂಗಪ್ಪ ಆಯ್ತಾ ಹೆಸರು, ಧನು, ಮೋಹಿನಿ ಎಸ್, ಮತ್ತು ಅಶ್ವಿನಿ ನಾಯ್ಕ್, ಸೇವಂತಿ ಕಾಂಚನ್, ಮತ್ತು ಪುಷ್ಪಲತಾ ಪ್ರವೀಣ್, ಸಾನ್ವಿ ಕವಿತಾ, ಆನಂದ್ ಎಸ್, ಸಂಧ್ಯಾ ಟಿ, ಜಯಂತಿ, ರಾಜೇಶ್ ಗಾಣಿಗ, ಶೈಲಾ ಪೂಜಾರಿ, ವಿಲಾಸಿನಿ ಎ, ತ್ರಿಷಾ ಎಸ್ ಎನ್, ಮತ್ತು ಅಂಕಿತಾ, ಅರ್ಪಿತಾ ಪೂಜಾರಿ, ಅಸ್ಮಿತಾ ಜಗದೀಶ್, ನಮ್ಮ ತುಳುನಾಡು, ಸಾನಿಯಾ ಎಸ್, ಪೂಜಾರಿ ದೀಪ್ತಿ, ತುಳಸಿ ಸಂಜು, ಶ್ರೀ ಎಂ ಕೆ, ಮತ್ತು ಪೂರ್ಣಿಮಾ ಪೂಜಾರಿ, ದೀಪ್ತಿ ಎನ್, ಮತ್ತು ಆನ್ಲೈನ್ ಮಾಣಿ, ನೆಲ್ಶು ಅಂತ ಉಂಟು, ಯಾರು ಗೊತ್ತಿಲ್ಲ, ನೆಲ್ಶು ಅಂತ ಉಂಟು, ಮತ್ತು ಆಲ್ ಇನ್ ಒನ್ ಲಾಕ್ಸ್, ನಜೀರ್ ಬಿ, ಕಾವ್ಯ ಕುಶಲಪ್ಪ. ಟೋಟಲಾಗಿ ಒಂದು 40 ಆಯ್ತಾ ಅಂತ ಲೆಕ್ಕ ಮಾಡಲಿಲ್ಲ ಎಷ್ಟು ಅಂತ. ಸೊ ಇದನ್ನು ಕರೆಂಟು ಹೋಯ್ತು, ಮರ್ಚಿತಿದ್ದೇನೆ. ಸೊ ಇದರಲ್ಲಿ ಯಾರಿಗೆ ಬರ್ತದೆ ಅವರು ವಿನ್ನರ್. ಓಕೆ, ಎಸ್, ಈ ಸಲ ಅಮ್ಮನ ಹತ್ರ ಚೀಟಿ ತೆಗಿಸು ಅಂತ ಇದ್ದೇನೆ, ಎಲ್ಲ ಮರ್ಚಿಟ್ಟಿದ್ದೇನೆ ನೋಡಿ, ಕಾಣ್ತದ, ಎಲ್ಲ ಮರ್ಚಿಟ್ಟಿದ್ದೇನೆ. ಸೊ ಅಮ್ಮ ತೆಗಿತಾರೆ ಈಗ. ಐ ಮಿಕ್ಸ್ ಮಾಡ್ತದೆ ಎಪ್ಪಲೆ, ಅಣ್ಣ ಒಂಜಿ ಚೀಟಿ ತೆಪ್ಪಲೆ, ಫುಲ್ ಮಿಕ್ಸ್ ಮಾಡ್ತಲೆ ಫಸ್ಟ್. ನೋಡ ಅಮ್ಮನ ಕೈ ಅದೃಷ್ಟ ಯಾರಿಗೆ ಉಂಟು ಅಂತ. ಪುದರ್ ತೆಪ್ಪಲೆ, ಮಿತ್ ಅನ್ಪ್ಲೆ ಇತ್ತು ಅಡಚಿ ಮಿತ್ ಧನು ನೋಡಿ, ಕಾಣ್ತದ, ಧನು ಅಂತ ಇದ್ದಾರೆ. ಸೊ ಅವರಿಗೆ ಈ ಸಲದ ಗಿಫ್ಟ್ ಹೋಗ್ತಾ ಇದೆ. ಸೊ ಧನು ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಆ ಲಿಂಕಿಗೆ ಕ್ಲಿಕ್ ಕೊಟ್ಟಾಗ ನನಗೆ ಅಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಮತ್ತೆ ಹೇಳ್ತೇನೆ ಹೇಗೆ ಗಿಫ್ಟ್ ಕಳಿಸೋದು ಅಂತ. ಮತ್ತು ನೀವು ಕಮೆಂಟ್ ಮಾಡಿದ ಸ್ಕ್ರೀನ್ಶಾಟ್ ಕೂಡ ಕಳಿಸೈತೆ ನನಗೆ. ಹಾಗೆ ಈ ಸಲ ಅಮ್ಮ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಸಂತಿ ಅಕ್ಕ. ಈಚೆ ನೋಡಿ ಸ್ವಲ್ಪ. ಅಂಚೆನೆ ಕವಿತಾಗಿ ಸಪೋರ್ಟ್ ಕೊರೊಂದು ಇಪ್ಪುಲೆ ಅಂಚೆನೆ ವಾರದ ಗಿಫ್ಟ್ ನಿಕ್ಲಿದೆ ತೊಂದು ಇಪ್ಪುಲೆ. ಸರಿ, ಇನ್ನೊಂದು ಅಮ್ಮನ ಹತ್ರ ಇದು ಡಿಸಿಷನ್ ಕೇಳಿಲ್ಲ ನಾನು, ಒಂದು ಡಿಸಿಷನ್ ತಗೊಂಡಿದ್ದೇನೆ ನಾನು. ಸೊ ಇದ್ರ ಬಗ್ಗೆ ಹೇಳ್ತೇನೆ ಫಸ್ಟಿಗೆ. ನನಗೆ ನಾನು ಆಲ್ರೆಡಿ 24 ಗಂಟೆ ಆಗಿದೆ. ಸೊ 24 ಗಂಟೆ ಕಳೆದ ನಂತರವೇ ಇದು ಸೆಲೆಕ್ಟ್ ಮಾಡಿರೋದು. ಸೊ ಧನು ಅವರಿಗೆ ಹೋಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಧನು ಅವರೇ. ನಿಮ್ಮ ಅಡ್ರೆಸ್ ಎಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿಕೊಡಿ, ಮತ್ತು ಸ್ಕ್ರೀನ್ಶಾಟ್ ಕೂಡ ಕಳಿಸಿ, ನೀವೇ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ. ಮತ್ತು ತುಂಬ ಜನ ಕಮೆಂಟ್ ಮಾಡಿದ್ರು, 40ಕ್ಕಿಂತ ಜಾಸ್ತಿ ಜನ ಕಮೆಂಟ್ ಮಾಡಿದ್ದೀರಿ. ಇಬ್ಬರೇನೋ ರಾಂಗ್ ಕೊಟ್ಟಿದ್ದಾರೆ, ಮತ್ತು ಎಲ್ಲರೂ ಕೂಡ ಸೇಮ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಟೈಮ್ ಕೊಟ್ಟು ವ್ಲಾಗ್ ನೋಡ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದೇನಂತ ಹೇಳಿದರೆ, ನಾನು ಯಾರ ಹತ್ರ ಕೂಡ ಇದನ್ನು ಕೇಳಲಿಲ್ಲ ಈ ಥರ ಮಾಡ್ತಿದ್ದೇನೆ ಅಂತ. ಸೊ ಒಂದು ಡಿಸಿಷನ್ ತಗೊಂಡಿದ್ದೇನೆ. ಏನಪ್ಪ ಅಂತ ಹೇಳಿದರೆ, ಈಗ ನನಗೆ ಪ್ರತಿ ತಿಂಗಳು ಇನ್ಕಮ್ ಬರುತ್ತಾ ಗೊತ್ತಿಲ್ಲ.
ಸತ್ಯವೇ ನೋಡಿ, ಕರೆಂಟ್ ಕೂಡ ಬಂತು. ಆ, ಪ್ರತಿ ತಿಂಗಳು ಇನ್ಕಮ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಈ ತಿಂಗಳು ಇನ್ಕಮ್ ಬಂದಿದೆ. ಸೊ ಹಾಗಾಗಿ ನಾನು ಅದರಲ್ಲೊಂದು ಡಿಸೈಡ್ ಮಾಡಿದ್ದೇನೆ. ಆ, ಹಾಗಂತ ನನ್ನ ಹತ್ರ ಹಣ ಜಾಸ್ತಿ ಆಗಿದೆ ಆ ಥರ ಏನೂ ಅಲ್ಲ. ಯೂಟ್ಯೂಬ್ ಕಡೆಯಿಂದ ಏನು ಪೇಮೆಂಟ್ ಬರ್ತದೆ, ನಾನು ಕೆಲಸಕ್ಕೆ ಹೋಗ್ತೇನೆ, ನನಗೆ ಅದರಲ್ಲಿ ಕೂಡ ಪೇಮೆಂಟ್ ಬರ್ತದೆ, ಅದು ಬೇರೆ ಪ್ರಶ್ನೆ. ಸೊ ಯೂಟ್ಯೂಬ್ ಕಡೆಯಿಂದ ಏನು ಪೇಮೆಂಟ್ ಬರ್ತದೆ, ಎಷ್ಟು ತಿಂಗಳಿಗೊಮ್ಮೆ ಬರ್ತದೆ ಅದು ನಂಗೆ ಗೊತ್ತಿಲ್ಲ. ಈ ಸಲ ಬಂತು, ಇನ್ನು ನೆಕ್ಸ್ಟ್ ಮಂತ್ ಬರುತ್ತಾ ಅದು ಗೊತ್ತಿಲ್ಲ ನನಗೆ, ಯಾವಾಗ ಅದು ಪೇಮೆಂಟ್ ಬಂದರೆ. ಸೊ ಈ ಸಲದ ಪೇಮೆಂಟ್ ಕೂಡ ಸೇರಿ ಅದರಲ್ಲಿ ಹೇಳ್ತಾರಲ್ವ, ಎಲ್ಲಕ್ಕಿಂತ ದೊಡ್ಡ ದಾನ ವಿದ್ಯಾದಾನ ಕೂಡ ಅಂತ. ಸೊ ಹಾಗಾಗಿ ಎಜುಕೇಷನ್ಗೆ ಹೆಲ್ಪ್ ಮಾಡುವಂತ ಇದ್ದೇನೆ. ಹಾಗಂತ ಕೊಚ್ಚಿಕೊಳ್ಳೋದಲ್ಲ, ನಾನು ಯಾರಿಗೆ ಹೆಲ್ಪ್ ಮಾಡ್ತೇನೆ ನಾನು ಹೇಳೋದು ಕೂಡ ಇಲ್ಲ, ಅವರು ಯಾರು ಅಂತ ಮುಖ ಕೂಡ ತೋರಿಸೋದಿಲ್ಲ. ನನಗೊಂದು ಮೊದಲಿಂದ ಕೂಡ ಆಸೆ ಇತ್ತು, ಯಾಕಂತ ಹೇಳಿದ್ರೆ ನಾವು ತುಂಬ ಕಷ್ಟಪಟ್ಟು ನಮ್ಮನ್ನು ನನ್ನ ತಾಯಿ ಕಲಿಸಿರೋದು. ತಂದೆ ನಾನು 4ನೇ ಕ್ಲಾಸ್ ಇರುವಾಗ ತೀರ್ಕೊಂಡ್ರು. ಸೊ ಹಾಗಾಗಿ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಎಜುಕೇಷನ್ ಕೊಡ್ಲಿಕ್ಕೂ ಫೀಸ್ ಕಟ್ಟಲಿಕ್ಕೆ ಮತ್ತು ಬುಕ್ಸ್ ಅದು ಇದು ಅಂತ ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ. ಹೌದು, ಯೂನಿಫಾರ್ಮ್ ಅದು ಇದೆಲ್ಲ ಸಿಗ್ತದೆ, ಆದರೆ ಹೊಲಿಸ್ಲಿಕ್ಕೆ ಹಣ ಬೇಕಲ್ವಾ. ಸೊ ಹಾಗಾಗಿ ಒಂದು 4-5 ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವ ಮಕ್ಕಳಿಗೆ ನನ್ನ ಕಡೆಯಿಂದ ಏನಾಗುತ್ತೋ ಸೊ ಅದನ್ನು ನಾನು ಮಾಡ್ತೇನೆ ಅಂತಿದ್ದೇನೆ. ಈಗ ಸದ್ಯಕ್ಕೆ ಊರಿನಲ್ಲಿ ಯಾರಾದ್ರೂ ನೋಡ್ಕೊಳ್ತೇನೆ. ನೆಕ್ಸ್ಟ್ ನಾನು ಇದೇ ಕಂಟಿನ್ಯೂ ಆದರೆ, ಮಂತ್ಲಿ ಇನ್ಕಮ್ ಬಂತು ಅಂತ ಆದರೆ, ಸೊ ಇಷ್ಟು ಅಂತ ಹಣ ಅದಕ್ಕೆ ಅಂತಲೇ ಇರ್ತದೆ. ಹಣ ಕೊಡೋದಿಲ್ಲ, ಅದರ ಬದಲಾಗಿ ಬುಕ್ಸ್ ಆಗಿರ್ಬೋದು, ಬ್ಯಾಗ್ ಅದು ಇದು ಅಂತ ಏನು ಬೇಕಾದು. ಹಣ ಕೊಟ್ಟರೆ ಮಿಸ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಬುಕ್ಸ್ ಅದು ಇದು ಅಂತ ಕೊಟ್ಟರೆ ಅವರ ಹತ್ರನೇ ಇರುತ್ತೆ. ಬುಕ್ಸ್ ಆಗಿರ್ಬೋದು, ಮತ್ತು ಸ್ಕೂಲ್ ಬ್ಯಾಗ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕೊಟ್ಟರೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲರಿಗಂತಲ್ಲ, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತೇ ಇರಬೇಕು ಅವರಿಗೆ. ಅಂದರೆ ಮನೆ ಅವರಿಂದಲೇ, ಅಂದರೆ ನನಗೆ ತಂದೆ ಇಲ್ಲದೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಸೊ ಹಾಗಾಗಿ ಯಾರಿಗಾದರೂ ಹೆಲ್ಪ್ ಆದರೆ ಆಗಲಿ ಅಂತ ಅಷ್ಟೇ. ಸ್ಯಾಲ್ರಿ ನಾನು ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇನ್ನು ಫುಲ್ ಟೈಮು. ಸೊ ಹಾಗಾಗಿ ನನಗೆ ಅದರ ಪ್ರಾಬ್ಲಮ್ ಇಲ್ಲ. ಹಾಗಂತ ನನ್ನ ಹತ್ರ ತುಂಬ ಹಣ ಉಂಟು ಹಾಗೆ ಅಲ್ಲ. ನನ್ನ ಮನೆಯವರು ಕೂಡ ಬಡವರೇ, ಅಂದರೆ ನನ್ನ ತಮ್ಮ ಅವರಿಗೆ ಕೂಡ ಹಣದ ಅವಶ್ಯಕತೆ ಇದೆ, ಆದರೆ ಅವರು ದುಡಿತಾರೆ. ಸೊ ಪರವಾಗಿಲ್ಲ. ನಮ್ಮ ಕಮಿಟ್ಮೆಂಟ್ ಇರೋದು ಒಂದೇ, ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಕು 3700 ವಾರಕ್ಕೆ. ಅದೊಂದೇ ಕಮಿಟ್ಮೆಂಟ್ ಇರೋದು ಮನೆಯಲ್ಲಿ. ಸೊ ಅದು ಅವರು ನೋಡ್ಕೊಳ್ತಾರೆ. ಸೊ ನನ್ನಿಂದ ಏನಾಗುತ್ತೋ ಸೊ ನಾನು ಬೇರೆಯವರಿಗೆ ಒಂದಿಷ್ಟು ನನಗೆ ಕಷ್ಟಪಡಬಾರ್ದು ಅನ್ನೋದೊಂದು ಇಂಟೆನ್ಷನ್ ಅಷ್ಟೇ. ಸೊ ಹಾಗಾಗಿ ಕೊಡ್ತಿದ್ದೇನೆ. ಕೆಲವರು ಹೇಳ್ಬೋದು ಇದನ್ನು ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದೇನೆ ಅಂತ. ಖಂಡಿತ ಇಲ್ಲ. ಇದು ಹೇಳ್ಕೊಂಡ್ರೆ ಯಾರಿಗಾದರೂ ಇದ್ದರೆ ನನ್ನನ್ನು, ಅಂದರೆ ಯಾರಾದರೂ ಆ ಥರ ಇದ್ರೆ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ. ನಾನು ಎಲ್ಲೂ ಕೂಡ ಅವರ ವಿಡಿಯೋ ಫೋಟೋ ಎಲ್ಲೂ ಕೂಡ ಶೇರ್ ಮಾಡೋದಿಲ್ಲ. ಅದು ತಪ್ಪು ಕೂಡ. ಹೆಲ್ಪ್ ಮಾಡಿದ್ದೇವೆ ಅಂತ ಹೇಳಿ ಅದನ್ನು ತೋರ್ಪಡಿಸೋದು ತಪ್ಪು. ಸೊ ಯಾರಾದರೂ ಇದರಲ್ಲಿ ವ್ಯೂವರ್ಸಲ್ಲಿ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ವಿಷಯವನ್ನು ಹೇಳ್ತಿದ್ದೇನೆ ಅಷ್ಟೇ. ಸೊ ಇದರಲ್ಲಿ ಯಾವುದೇ ಬ್ಯಾಡ್ ಇಂಟೆನ್ಷನ್ ಇಲ್ಲ, ಗುಡ್ ಇಂಟೆನ್ಷನ್ ಅಷ್ಟೇ. ಸೊ ಈ ಥರ ಇದ್ದರೆ ಹೇಳಿ. ನಿಮ್ಮ ಪಕ್ಕದ ಮನೆ ಆಗಿರ್ಬೋದು, ನಿಮ್ಮ ಹತ್ತಿರದಲ್ಲೇ ಒಂದಿಷ್ಟು ಮಕ್ಕಳು ಇರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಅವರಿಗೆ ಸಪೋರ್ಟ್ ಇರೋದಿಲ್ಲ. ಆ ಥರ ಇದ್ದರೆ ಖಂಡಿತ ಹೇಳಿ. ನನಗೆ ಯಾವಾಗ ತನಕ ಈ ಯೂಟ್ಯೂಬ್ ಇನ್ಕಮ್ ಎಲ್ಲ ಬರ್ತಾ ಇರುತ್ತೆ, ಸೊ ಅಲ್ಲಿ ತನಕ ನಾನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಮತ್ತೇನಪ್ಪ, ಇದು ನನ್ನದು ಈಗದಲ್ಲ, ಮೊದಲಿಂದ ಕೂಡ ಕನಸು. ನಾನು ಹೇಳ್ತಾ ಇದ್ದೆ, ನಮ್ಮ ಊರಲ್ಲಿ ಹೇಳ್ತಾ ಇದ್ದೆ, ಒಂದು ಗ್ರೂಪ್ ಎಲ್ಲ ಮಾಡುವ. ನಮ್ಮ ಸ್ಕೂಲ್ ಉಂಟಲ್ಲ, ಮಾಣಿ ಸ್ಕೂಲ್. ಸೊ ಅದಕ್ಕೇನಾದರೂ ಅಲ್ಲಿ ಇರ್ತಾರಲ್ವ ತುಂಬ ನಮ್ಮ ಹಾಗೆ ಬಡವರು ಅಂತ, ಅವರಿಗೇನಾದರೂ ಹೆಲ್ಪ್ ಮಾಡುವಂತ ತುಂಬ ಜನರು ಹೇಳಿದೆ, ಬಟ್ ಯಾರು ಕೂಡ ಮುಂದೆ ಬರಲಿಲ್ಲ. ಸೊ ಈಗಾದರೂ ಒಂದು ಮಾಡುವ ಅಂತ ಅಷ್ಟೇ. ಎಸ್, ಇವತ್ತಿನ ವಿನ್ನರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಸೊ ಯಾರಾದರೂ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ, ಸೊ ತುಂಬ ಕಷ್ಟ ಇದೆ ಅಂತ ಇದ್ದರೆ, ಬುಕ್ಸ್ ತಗೊಳ್ಳಿಕ್ಕೆ ಅದು ಇದು ಅಂತ ಇದ್ದರೆ ಖಂಡಿತ ತಿಳಿಸಿ. ಎಲ್ಲೂ ಕೂಡ ನಾನು ಆಗಲೇ ಹೇಳಿದಾಗ ಎಲ್ಲೂ ಕೂಡ ಅವರ ಫೋಟೋ ಅದು ಇದು ಅಂತ ಶೇರ್ ಮಾಡೋದಿಲ್ಲ. ಅವರಿಗೂ ಕೂಡ ಶೇಮ್ ಆಗಬಾರ್ದು. ಶೇಮ್ ಅಂತಲ್ಲ, ಅದು ತೋರ್ಪಡಿಸೋದು ತಪ್ಪು, ಅದಕ್ಕೋಸ್ಕರ. ಸೊ ಇದ್ರೆ ಹೇಳಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.